ಹಜರತ್ ನಿಜಾಮುದ್ದೀನ್ ರೈಲು ಮುಂಬಯಿಯ ವಿಟಿಸಿಎಸ್ಟಿ ಟರ್ಮಿನಲ್ಗೆ ಬಂದು ಸೇರುತ್ತಲೇ ಸಹೋದ್ಯೋಗಿಗಳು ಮಿತ್ರರು ಸುರೇಖಾರನ್ನು ಮುತ್ತಿಕೊಂಡು ಶುಭ ಹಾರೈಸಿದರು. ಸುರೇಖಾ ಅವರು ಏಷ್ಯಾದ ಮೊದಲು ರೈಲು ಓಡಿಸಾಕಿ. 1988ರಲ್ಲಿ ರೈಲು ಇಂಜಿನಿಯರ್ ಆದ ಇವರು 1989ರಲ್ಲಿ ಸಹಾಯಕ ಲೋಕೋ ಚಾಲಕಿಯಾದರು. 1996ರಲ್ಲಿ ಸರಕು ಸಾಗಣೆಯ ಗೂಡ್ಸ್ ರೈಲು ಓಡಿಸುವವರಾದರು. 2000ರಲ್ಲಿ ಎಕ್ಸ್ಪ್ರೆಸ್ ರೈಲುಗಳ ಪೈಲಟ್ ಚಾಲಕಿಯಾದರು. 2010ರಲ್ಲಿ ಘಾಟ್ ರೈಲು ಡ್ರೈವರ್ ಆದರು. 2023ರಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಓಡಿಸಿದರು. ಹೀಗೆ ಸವಾಲುಗಳ ಸೇವೆಯನ್ನು ಸಾಗಿಸಿ ಸುರೇಖಾ ನಿವೃತ್ತರಾಗಿದ್ದಾರೆ. ಏಷ್ಯಾದ ಮೊದಲ ನಿಲ್ಬಂಡಿ ಚಾಲಕಿ ಮಾತ್ರವಲ್ಲ, ಇಷ್ಟೊಂದು ವೈವಿಧ್ಯಮಯ ರೈಲು ಓಡಿಸಿದ ಮಹಿಳೆ ಇವರೊಬ್ಬರು ಮಾತ್ರ. ಮಹಾರಾಷ್ಟ್ರದ ಸತಾರ್ ಜಿಲ್ಲೆಯಲ್ಲಿ ಇವರು ಇಂಜಿನಿಯರಿಂಗ್ ಡಿಪ್ಲೊಮಾ ಮಾಡಿದರು. ಇವರ ಗಂಡ ಪೊಲೀಸ್ ವೃತ್ತಿ ಮಾಡಿದರೆ ಇಬ್ಬರು ಮಕ್ಕಳು ಇಂಜಿನಿಯರ್ಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 3ನೇ ಬಾರಿ ಪ್ರಧಾನಿ ಮೋದಿಯವರು ಪ್ರಮಾಣ ವಚನ ಸ್ವೀಕರಿಸುವಾಗ ಅತಿಥಿಗಳಾಗಿದ್ದವರಲ್ಲಿ ಸುರೇಖಾ ಅವರು ಕೂಡ ಒಬ್ಬರು. ಪ್ರತಿಯೊಂದು ರತ್ನವು ಒಂದು ಕತೆ, ಬಣ್ಣದ ಶಾಶ್ವತ ಸೌಂದರ್ಯದ ಕತೆ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ನ ಜೆಮ್ ಸ್ಟೋನ್ ಫೆಸ್ಟಿವಲ್ ಅಲ್ಲಿ ಈ ಕತೆಗಳು ಹೊಳೆಯುತ್ತವೆ. ಮಾಣಿಕ್ಯದಿಂದ ಎಮೆರಲ್ಡ್ ವರೆಗೆ ಪ್ರತಿಯೊಂದು ಆಭರಣವು ಅಪರೂಪ ಮತ್ತು ವೈಭವದಿಂದ ಕೂಡಿದೆ. ಈ ಜೆಮ್ಸ್ಟೋನ್ ಫೆಸ್ಟಿವಲ್ನಲ್ಲಿ ಅನ್ಕಟ್ ಹಾಗೂ ರತ್ನಾಭರಣಗಳ ತಯಾರಿಕಾ ಶುಲ್ಕದಲ್ಲಿ 25% ರವರೆಗೆ ರಿಯಾಯಿತಿಯನ್ನು ಪಡೆಯಿರಿ.